ಹಲೋ ವೆಲ್ಕಮ್ ಟು ಮೈ ಬೆಳ್ದಿಂಗಲು ಬ್ಲಾಗ್ಸ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್ಸ್. ನಾವೀಗ ಎಲ್ಲಿಗೆ ನಮ್ಮ ಪಯಣ ಅಂದರೆ ಶಿರ್ಡಿ ಕಡೆಗೆ ಹೋಗ್ತಿದ್ದೀವಿ. ಶಿರ್ಡಿಗೆ ಹೋಗುವಾಗ ಇವಾಗ ನೈಟ್ 11 ಗಂಟೆಗೆ ನಾವು ಗಾಡಿಯಲ್ಲಿ ಕೂತಿದ್ದೀವಿ. ರಾತ್ರಿ 11 ಗಂಟೆಗೆ ಗಾಡಿಯಲ್ಲಿ ಕೂತಿದ್ದೀವಿ. ಈಗ ನಮ್ಮ ಪ್ರಯಾಣ ಶುರುವಾಗಿದೆ. ನಮ್ಮ ಪ್ರಯಾಣದಲ್ಲಿ ಆದಾಯ ಕೆಲವೊಂದು ವಿಷಯವನ್ನು ನಿಮ್ಮ ಹತ್ರ ನಾವು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ನನ್ನ ಭಾವ ನನ್ನ ಫ್ಯಾಮಿಲಿ ಬಂದಿದ್ದಾರೆ ಊರಿಂದ. ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಮತ್ತು ತನ್ನ ಮಗಳು ಮತ್ತು ನನ್ನ ಅಕ್ಕನ ಗಂಡ ಎಲ್ಲ ಬಂದಿದ್ದಾರೆ. ನಾವು ಒಟ್ಟು 3 ಫ್ಯಾಮಿಲಿ ಮತ್ತು ನಮ್ಮ ಬಾವಜಿಯವರದ್ದು ಒಟ್ಟು 4 ಫ್ಯಾಮಿಲಿ ಒಟ್ಟಾಗಿ ಹೋಗಿದ್ದು. ಈಗ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಜೋಕ್ಸ್ ಮಾಡಿಕೊಂಡು. ಯಾಕಂದರೆ ಗಾಡಿ ಅಂದರೆ ನಾವು ಹೋಗುವಾಗ ತುಂಬ ಖುಷಿಯಾಗಿ ಹೊರಟ್ವಿ. ತುಂಬ ಒಂದು ದೇವರಿಗೆ ಕೈ ಮುಗಿದು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ನಾವು ನಮ್ಮ ಜರ್ನಿಯನ್ನು ಪ್ರಾರಂಭ ಮಾಡಿದ್ವಿ. ಆದರೆ ನಮ್ಮ ರೂಟ್ ಚೇಂಜ್ ಆಗಿತ್ತು. ಕಲ್ಯಾಣಿ ಕಡೆಯಿಂದ ನಾವು ಹೋದ್ವಿ. ಇಲ್ಲಾಂದರೆ ಈ ಕಡೆಯಿಂದ ಬಂದರೂ ಹಾಗೆ ಇರ್ತಿತ್ತು ಏನೋ. ಹೋಗ್ತಾ ಇರುವಾಗ ಇಲ್ಲಿ ನೋಡಿ ಬೆಳಗ್ಗೆನೇ ಆಯಿತು. ನಾವು ಹೋಗುವಾಗ ನಾನು ರಾತ್ರಿ ವಿಡಿಯೋ ಅಷ್ಟು ಮಾಡಿಲ್ಲ. ಸ್ವಲ್ಪ ಅನಾಹುತ ಆಯಿತು ರಾತ್ರಿ ಹೋಗುವಾಗ ಅನಾಹುತ ಏನಾಯ್ತಂದರೆ, ಒಂದು ನಮ್ಮ ಗಾಡಿ ತುಂಬ ಟ್ರಾಫಿಕ್ ಇತ್ತು. ನೈಟು ಇಷ್ಟು ಟ್ರಾಫಿಕ್ ಇದೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಒಂದು ಅನಾಹುತನೇ ಆಯಿತು. ಅದು ವಿಡಿಯೋದ ಎಂಡಲ್ಲಿ ಅಂತೀನಿ ಏನು ಅನಾಹುತ ಆಯಿತು ಅಂತ. ನಾವು ಶಿರ್ಡಿಗೆ ಬಂದು ತಲುಪಿದಾಗ ನಮ್ಮ ಗಂಟೆ 6:30-7 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ಒಂದು ರೂಮ್ ಮಾಡಿ ಸ್ನಾನ ಮಾಡಲಿಕ್ಕೆ ಅಂತ ರೂಮ್ಗೆ ನೋಡಿ ಅದೇ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರಿಗಾದರೂ ಹೋದರೆ ಇನ್ನು ಮುಂದೆ ಉಪಯೋಗ ಆಗ್ಬೋದಂತ ರೂಮಿದ್ದು ವಿಡಿಯೋ ಮಾಡಿದ್ದೀನಿ. ರೂಮ್ ಕೊಟ್ಟಿದ್ದಾರೆ. ರೂಮ್ ಒಬ್ರಿಗೆ 50 ರೂಪಾಯಿ ಸ್ನಾನ ಮಾಡಿ ಮತ್ತು ನಮ್ಮ ರೆಡಿಯಾಗಿ ಹೋಗಲಿಕ್ಕೆ ರೂಮ್ ಇದರಲ್ಲಿ ಎಲ್ಲ ಇಡಲಿಕ್ಕೆ ಇಲ್ಲ, ಸ್ನಾನ ಮಾಡಿ ಹೋಗೋದಷ್ಟೇ. ಈಗ ಹೋಗ್ತಿದ್ವಿ ನಾವು. ಇಲ್ಲಿ ನೋಡಿ ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಅಂತೂ ತುಂಬ ಚೆನ್ನಾಗಿ ವ್ಯವಸ್ಥೆ ಇತ್ತು ರೂಮಲ್ಲಿ. ಆದರೆ ಟಾಯ್ಲೆಟ್ ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲರಿಗೂ ಆಗಿತ್ತು. ಮತ್ತು ಒಂದು ಹೆದರಿಕೆನೂ ಆಗಿತ್ತು. ನಾವು ಕೈಯಲ್ಲಿ ನಮ್ಮ ಪ್ರಾಣವನ್ನು ಇಟ್ಕೊಂಡು ಬಂದ್ವಿ ಅಂತ ನಾನು ಅನ್ಕೋತೀನಿ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಪ್ರಯಾಣದಲ್ಲಿ ಏನೆಲ್ಲ ಅನಾಹುತ ಆಯಿತು, ನಮಗೆ ನಾವು ಬದುಕಿ ಬಂದದ್ದೇ ಹೆಚ್ಚು, ಯಾಕೆ ಹೀಗಾಯಿತು ಅಂತ ನಾನು ಮುಂದೆ ಹೋಗ್ತಾ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ಸ್ನಾನಕ್ಕೆಲ್ಲ ರೆಡಿ ಆಗ್ತಿದ್ದಾರೆ. ನಮ್ಮ ಅಕ್ಕ ಅವರು ಮಲಗಿದ್ದಾರೆ. ಇಲ್ಲಿ ಸ್ನಾನ ಮಾಡಿಕೊಂಡು ಬಂದು ನಾವು ಇಲ್ಲಿ ತಿಂಡಿಗಂತ ಬಂದ್ವಿ ಒಂದು ಹೋಟೆಲ್ಗೆ. ಎಂಥ ಗಲೀಜು ಅಂದರೆ ಅಷ್ಟು ಗಲೀಜು, ನಮಗೆ ನೋಡಲಿಕ್ಕೆ ಅಷ್ಟು ಚೆನ್ನಾಗಿತ್ತು ಅಂತ ಅನ್ಕೋತೀವಿ. ನಾವು ಮೇಲೆ ಅಂತ ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ನೋಡುವಾಗ ನಮಗೆ ಅಯ್ಯೋ ದೇವರೇ ಈ ಹೋಟೆಲ್ಗೆ ಯಾಕಾಗಿಯೂ ಬಂದ್ವಿ ಅಂತ ಆಯಿತು. ದೋಸೆ ಆದರೂ ಚೆನ್ನಾಗಿತ್ತು, ಆದರೂ ಗಲೀಜಿ ಅಂದರೆ ನಿಜವಾಗ್ಲೂ ಅಂತೀನಿ ಇಂಥ ಹೋಟೆಲ್ಗೆ ಯಾವತ್ತೂ ಹೋಗಬೇಡಿ ಅಂತ ನಾನು ಅಡ್ವೈಸ್ ಕೊಡ್ತೀನಿ. ಈ ಹೋಟೆಲ್ಗೆ ಅಂತ ಹೋಗಬೇಡಿ ಯಾರಾದರೂ. ನನಗೆ ಅಂತೂ ಗಲೀಜು ಅಂದರೆ ಅಷ್ಟು ಗಲೀಜೇ ಆಯಿತು, ಇಷ್ಟನೇ ಆಗಲಿಲ್ಲ. ನಾವು ಶಿರ್ಡಿಗೆ ಬಂದ್ವಿ. ಶಿರ್ಡಿಗೆ ಬಂದಾಗ ನಮಗೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಆಗಲಿಕ್ಕೆ ಅಂದರೆ ಎಲ್ಲವಡೆ ಇರಲಿಲ್ಲ. ಒಳಗಡೆ ವೀಡಿಯೋ ಮಾಡುವಂಥ ಇದೇ ಇರಲಿಲ್ಲ. ಅಂದರೆ ಹೊರಗಡೆನೇ ಮೊಬೈಲು ಎಲ್ಲವೂ ಇಟ್ಕೊಂಡು ಹೋಗಬೇಕು ಹೊರತು ನಾವು ಒಳಗಡೆ ಯಾವ ವಿಷಯದ್ದು ವೀಡಿಯೋನೂ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಹೊರಗಿದ್ದೆ ಅದನ್ನು ನಾನು ವೀಡಿಯೋ ಮಾಡಿಕೊಂಡು ಬಂದೆ ಅಷ್ಟೇ. ಇದು ಒಂದು ತೆಗೆದೆ ಶಿರ್ಡಿದ್ದು. ಇದು ಶಿರ್ಡಿಯಲ್ಲಿ ನಮಗೆ ಒಳಗಡೆ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಎಲ್ಲವ್ರು ಕೊಟ್ಟಿಲ್ಲ. ಅಂದರೆ ಮೊಬೈಲ್ ತಗೊಂಡು ಹೋಗಿ ನಾವು ಕೊಟ್ಟಿಲ್ಲ. ಮೊಬೈಲ್ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ತುಂಬ ಕಷ್ಟ ಆಯಿತು. ಇಲ್ಲಿ ನಾವು ತಿರುಗಾಡಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಅಂತೂ ಅಲ್ಲಿ ಕೂಡ ನಮಗೆ ಒಂದು ಏನಾಯಿತು, ನಾವು ಹೋಗುವಾಗ ಲೇಟ್ ಆಗಿದೆ ಅಂದರೆ 2 ಗಂಟೆಗೆ ಅಂದರು. ನಾವು ಹೋಗಿ 10 ಗಂಟೆಗೆ ಕೂತೀವಿ. ಆದರೆ ದೇವರ ದಯವೋ ಏನೋ ಗೊತ್ತಿಲ್ಲ, ನಮ್ಮ ಇದು ದೇವರಿಗೆ ಇದಾಯಿತು ಏನಂತ ಗೊತ್ತಿಲ್ಲ. ಆದರೆ ದೇವರು ನಮಗೆ 11 ಕಾಲಿಗೆ ನಮಗೆ ಬಿಟ್ಟರು. ತುಂಬ ಖುಷಿಯಾಯಿತು. 2 ಗಂಟೆಗೆ ಅಂತ ನಮ್ಮ ಗೇಟ್ ಕ್ಲೋಸ್ ಮಾಡಿ ಇಟ್ಟಿದ್ದರು. ಆದರೆ ನಮಗೆ 11 ಕಾಲಿಗೆ ಬಿಟ್ಟರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ದೇವರನ್ನು ತುಂಬ ನೋಡ್ಕೊಂಡು ಬಂದ್ವಿ. ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹೊರತು, ಆದರೆ ದೇವರನ್ನು ತುಂಬ ಚೆನ್ನಾಗಿ ಖುಷಿಯಿಂದ ನಾವು ಕಣ್ಣಲ್ಲಿ ತುಂಬಿಕೊಂಡು ಬಂದ್ವಿ. ಆದರೆ ದೇವರ ದಯದಿಂದ ಬದುಕಿ ಕೂಡ ಉಳಿದು ಬಂದ್ವಿ ನಾವು. ತುಂಬ ಅಪ್ಸೆಟ್ ಆಗಿದೆ ನಾನು ಹೋಗುವಾಗ. ಇಲ್ಲಿಂದ ಹೋಗುವ ಖುಷಿ ಇದ್ದೆ. ಮಧ್ಯ ರೋಡಲ್ಲಿ ನಮಗೆ ಅಪ್ಸೆಟ್ ಆಯಿತು. ತುಂಬಾ ಅಂದರೆ ತುಂಬ. ನಾವು ನಂಬ್ಕೊಂಡು ಹೋಗಿದ್ದು ದೇವರನ್ನು ನಮ್ಮ ಕೈ ಬಿಟ್ಟಿಲ್ಲ.
ಬಿಡುವುದಿಲ್ಲ. ಸ್ವಲ್ಪದರಲ್ಲಿ ನಮ್ಮ ಅನಾಹುತವನ್ನು ತಪ್ಪಿಸಿಬಿಟ್ಟ ದೇವರು. ಆದರೆ ಏನಾಯ್ತಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ಶಿರ್ಡಿಗೆ ಹೋಗಿ ಅಲ್ಲಿ ಎಲ್ಲ ತಿರುಗಾಡಿ ಅಲ್ಲೇ ಎಲ್ಲ ಫೋಟೋ ಎಲ್ಲ ತೆಗೆದು ಕೆಲವೊಂದು ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ವಿ. ನಮ್ಮ ಮಕ್ಕಳಿಗೆ ಎಲ್ಲ ಊರಿಂದ ಬಂದಿದ್ದಾರೆ, ನನ್ನ ಮಗಳು ಇಬ್ಬರು, ಅವರಿಗೂ ಕೂಡ ಏನು ಬೇಕೋ ಅದೆಲ್ಲ ತೆಗೆಸಿಕೊಟ್ಟೆ, ಚಪ್ಪಲ್ಸ್ ಎಲ್ಲ ತೆಗೆಸಿಕೊಟ್ಟೆ ಮಕ್ಕಳಿಗೆ. ದೊಡ್ಡವರಿಗೆ ಏನು ಬೇಕಾದರೂ ಅವ್ರು ತಗೊಂಡ್ರು. ನನಗಂತೂ ಏನೂ ತಗೊಂಡಿಲ್ಲ ನಾನು, ಆದರೆ ಮಕ್ಕಳಿಗೆಲ್ಲ ತಗೊಂಡಿವಿ. ಚಪ್ಪಲ್ಸ್ ಎಲ್ಲ ಕಡಿಮೆದಿತ್ತು ಮಕ್ಕಳದ್ದು, ಅದಕ್ಕೆ ಮಕ್ಕಳಿಗೆಲ್ಲ ತಗೊಂಡು ಕೊಟ್ಟೆ. ಅಲ್ಲಿಂದ ಹೊರಟು ನಾವು ಊಟಕ್ಕಂತ ಒಂದು ಕಡೆ ಹೋದ್ವಿ. ಅಲ್ಲಿ ಕೂಡ ಒಂದು ಸಾಯಿಬಾಬಾದ್ದು ಒಂದು ಇತ್ತು. ಅಲ್ಲಿಂದ ಜರ್ನಿ ನಮ್ಮದು ಶುರುವಾಯಿತು. ನಮ್ಮದು ಸಿಂಗಾಪುರಗೆ ಹೋದ್ವಿ, ಸಿಂಗಾಪುರ ಅಲ್ಲಿ ಹೋದ್ವಿ. ಅಲ್ಲಿ ಪ್ರಯಾಣ, ಅಲ್ಲಿ 2 ದೇವಸ್ಥಾನಕ್ಕೆ ಹೋದ್ವಿ, ಶಿರ್ಡಿಗೆ ಮಾತ್ರ ಅಲ್ಲ, ಸಿಂಗಾಪುರ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗುವಾಗ ಮಧ್ಯದಲ್ಲಿ ಊಟ ಮಾಡ್ಕೊಂಡು ಹೋಗುವಂಥ ಒಂದು ಹೋಟೆಲಿಗೆ ಬಂದ್ವಿ ನಾವು. ತುಂಬ ಚೆನ್ನಾಗಿತ್ತು ಊಟ. ಹೋಟೆಲ್ ರೆಡಿ ಆಗ್ತಿತ್ತು ಅಷ್ಟೇ. ಊಟ ಅಂತೂ ಖಂಡಿತ ನಾವು ಮಹಾರಾಷ್ಟ್ರೀಯನ್ ಫುಡ್ಡನ್ನು ತೊಗೊಂಡಿದ್ದು. ಸೌತ್ ಇಂಡಿಯನ್ ಕೂಡ ಇತ್ತು ಅದರಲ್ಲಿ. ನಾವು ನಮ್ಮಷ್ಟು ಚೆನ್ನಾಗಿ ಮಾಡಲ್ಲ ಅಂತ ನಾವು ಮಹಾರಾಷ್ಟ್ರದ್ದೇ ತಗೊಂಡ್ವಿ, ಮರಾಠಿಯನ್ ಫುಡ್ಡನ್ನು ತಗೊಂಡ್ವಿ. ನೋಡಿ ಹೋಗ್ತಾ ಇದ್ವಿ ಆ ಹೋಟೆಲ್ ಕಡೆ. ಒಂದೊಂದು ಅಂತೀವಿ ನಾವು, ನಮ್ಮ ಜೊತೆ ದೇವರು ಇರ್ತಾರೆ ಅಂತ. ಯಾಕಂದರೆ ನಮ್ಮ ಆಯುಷ್ಯ ಮುಗಿದರೆ ಯಾರ ಕೈಯಲ್ಲೂ ಏನು ಮಾಡಲಿಕ್ಕಾಗಲ್ಲ. ನಮ್ಮ ಆಯುಷ್ಯ ಅಂತ ಒಂದು ಇದ್ದರೆ ನಮಗೆ ದೇವರು ಖಂಡಿತ ನಮ್ಮನ್ನು ಯಾವ ಹಂತದಲ್ಲಿ ಹೋದರೂ ಬದುಕಿಸಿ ಕರೆದುಕೊಂಡು ಬರ್ತಾರೆ, ಸೇಫ್ಟಿಯಾಗಿ ನಮಗನ್ನು ಇಡ್ತಾರೆ ಅನ್ನುವ ನಂಬಿಕೆ ನನಗೆ ಇದರಲ್ಲಿ ಸಿಕ್ತು. ಈ ಪ್ರಯಾಣದಲ್ಲಿ ನನಗೆ ಸಿಕ್ತು. ಈ ಪ್ರಯಾಣ ತುಂಬ ನನಗೆ ಖುಷಿ ತಂದು ಕೊಡ್ತು. ಸ್ವಲ್ಪ ಬೇಸರವನ್ನು ಉಂಟು ಮಾಡ್ತು, ಅದರ ಖುಷಿಯನ್ನು ಕೊಡ್ತು. ಇಲ್ಲಿ ಹೋದ್ವಿ, ನೋಡಿ ಹೋಗ್ತಾ ಇದ್ದೀವಿ. ನಾವು ಜರ್ನಿ ಮಾಡ್ತಾ ಇದ್ವಿ. ನಾವು ಗಾಡಿ ಮಾಡ್ಕೊಂಡು ಹೋಗಿದ್ದು. ಮಗಂದು ಹರಕೆ ತೀರಿಸಲಂತ ನಾವು ಹೋಗಿದ್ದು. ನಾವು ಯಾವ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ದೇವರ ದಯದಿಂದ ಚೆನ್ನಾಗಿ ಬದುಕಿ ಉಳಿದು ಬಂದ್ವಿ ನಾವು. ಮುಂದೆ ಹೋಗ್ತಾ ಯಾಕೆ ಏನಾಯಿತು, ಯಾವ ಥರ ಆಯಿತು ಅಂತ ಇಲ್ಲಿ ನೋಡಿ. ಇಲ್ಲಿ ನಾವು ಹೋಟ್ಲಿಗೆ ಬಂದ್ವಿ. ಸ್ವಲ್ಪ 5 ಕಿಲೋಮೀಟರ್ ದೂರದಲ್ಲಿ ನಮ್ಮ ಹೋಟೆಲಿಗೆ ಬಂದ್ವಿ. ಅಲ್ಲಿ ಈ ಥರದ್ದೊಂದು ತುಂಬ ಚೆನ್ನಾಗಿದ್ದೊಂದು ಸಿಕ್ತು ನಮಗೆ ವಿಡಿಯೋ ಮಾಡಲಿಕ್ಕೆ. ಅಲ್ಲಿ ಕೂಡ ವಿಡಿಯೋ ಮಾಡಿದ್ವಿ. ಹೋಟೆಲ್ ಅಂತೂ ತುಂಬ ಚೆನ್ನಾಗಿತ್ತು, ಕ್ಲೀನು ಕೂಡ ಇತ್ತು, ರುಚಿಯಾಗಿ ಬಿಸಿಯಾಗಿ ಮಾಡಿಕೊಟ್ರು ಊಟ. ತುಂಬ ಟೇಸ್ಟಿಯಾಗಿತ್ತು ಊಟ ಅಂತೂ ನಾವು ಇದು ಮಾಡಲಿಕ್ಕಿಲ್ಲ. ಎಲ್ಲ ನೋಡಿ ಊಟ ಮಾಡ್ತಾ ಇದ್ದಾರೆ, ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಿ ತುಂಬ ಟೇಸ್ಟಿಯಾಗಿ ಖಾರವಾಗಿ ಎಲ್ಲ ರುಚಿಯಾಗಿತ್ತು ಊಟ. ರೇಟು ಕೂಡ ಅಷ್ಟೊಂದು ಇರಲಿಲ್ಲ. ಮಾರ್ನಿಂಗ್ ಹೋದ ಹೋಟೆಲಲ್ಲಿ ನಮಗೆ ತುಂಬಾ ಇದು ಮಾಡಿದರು, ದುಡ್ಡು ತಿಂದರು ನಮ್ಮನ್ನು. ನನ್ನ ತಂಗಿ ವಿಡಿಯೋ ಮಾಡಿದ್ದಿದ್ದು ಹೋಟೆಲ್ ಹೆಸರು ನಾವು ಹಾಕಿಲ್ಲ, ಯಾಕಂದರೆ ಬೇಡ ಅಂತ ನಾವು ಹಾಕಿಲ್ಲ. ತುಂಬ ಚೆನ್ನಾಗಿತ್ತು, ಇಲ್ಲಿದ್ದು ಊಟನೂ ಚೆನ್ನಾಗಿತ್ತು. ಅಲ್ಲಿಂದ ನಾವು ಇಲ್ಲಿ ಫೋಟೋ ನೋಡಿ ಸಾಯಿಬಾಬಾ ನೀರು ಹಾಕ್ತಿದ್ದಾರೆ. ಇದು ಸಾಯಿಬಾಬಾ ಮಂದಿರದಲ್ಲ, ಇದು ಬೇರೆಯೇ. ಇಲ್ಲಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಅಲ್ಲಿಂದ ಶನಿ ದೇವರ ಕಡೆಗೆ ಹೊರಟ ನಮ್ಮ ಪಯಣ ಮುಂದುವರಿಯಿತು. ನಮ್ಮ ಪಯಣದಲ್ಲಿ ಆಗುವ ಏಳು ಬೀಳನ್ನು ನಾವು ಎಲ್ಲವನ್ನು ನೆಗೆಟಿವ್ ಆಗಿ ತಗೋಬಾರ್ದು, ಪಾಸಿಟಿವ್ ಆಗಿಯೂ ಆಗುತ್ತದೆ. ಯಾಕಂದರೆ ಒಂದೊಂದು ಸರ್ತಿ ನಮ್ಮ ತಪ್ಪಿಲ್ಲ ಅಂದರೂ ಹಿಂದುಗಡೆ ಇರುವವರದ್ದು ತಪ್ಪಿರುತ್ತೆ. ಇಲ್ಲಿ ನೋಡಿ ನಾವು ಶನಿ ಮಂದಿರ ಸಿಂಗಾಪುರಕ್ಕೆ ಬಂದಿದ್ವಿ. ಸಿಂಗಾಪುರದಲ್ಲಿ ಇದ್ವಿ ನಾವು ಶನಿ ಮಂದಿರದಲ್ಲಿ. ತುಂಬ ಚೆನ್ನಾದ ದೇವಸ್ಥಾನ. ಇಲ್ಲಿ ವಿಡಿಯೋ ಅಲೌಡ್ ಇತ್ತು, ಬೋರ್ಡ್ ಹಾಕಿದ್ರು, ಆದರೂ ಯಾರು ಏನೂ ಅಂತಿಲ್ಲ. ನಾವು ವಿಡಿಯೋ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ ನಾವು ವಿಡಿಯೋ. ನಮಗೆ ಶಿರ್ಡಿಗೆ ಹೋಗುವಾಗ ಏನಾಯ್ತಂದರೆ ನಾವು ಕಲ್ಯಾಣಿ ರೂಟಾಗಿ ಹೋದ್ವಿ. ನಿಮ್ಗೆ ಗೊತ್ತಿರುತ್ತೋ ಗೊತ್ತಿಲ್ಲ ನಮಗೆ. ನಾವು ಮುಂಬೈ ರೂಟಲ್ಲಿ ಹೋಗಿದ್ದು. ನಾವು ಪುನಃ ರೂಟಲ್ಲಿ ಬರುವಾಗ ಆ ಕಡೆಯಿಂದ ಬಂದ್ವಿ, ಹೋಗುವಾಗ ಈ ಕಡೆಯಿಂದ ಹೋಗುವಾಗ ಸ್ವಲ್ಪ ದೂರದಲ್ಲಿ ಏನು ನಮಗೆ ಪ್ರಾಬ್ಲಮ್ ಏನು ಬಂದಿಲ್ಲ. ಇಲ್ಲಿ ನೋಡಿ, ಇದು ಶನಿ ಮಂದಿರವನ್ನು ನೀವು ನೋಡ್ಕೊಂಡು ಬನ್ನಿ, ಯಾವ ಥರ ಇದೆ, ಹೇಗೆ ಇದೆ, ಚೆನ್ನಾಗಿದೆ, ನಿಮಗೂ ಕೂಡ ಖುಷಿಯಾಗಿರ್ಬೋದು ಅಂತ ಇದ್ದಾನೆ. ನೀಲಾವ ಇದು ಅಂತಾರೆ ಇದಕ್ಕೆ. ನಾವು ಶಿರ್ಡಿಗೆ ಹೋಗುವಾಗ ನಮಗೆ ಪ್ರಯಾಣ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಹೋಗುವಾಗ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್ ಅಂದರೆ ನಾವು ಟ್ರಾಫಿಕ್ ಮಧ್ಯ ನಿಂತಿದ್ವಿ.
ಹಿಂದ್ಗಡೆ ಕೂಡ ಟ್ರಕ್, ಮುಂದ್ಗಡೆ ಕೂಡ ಟ್ರಕ್, ತುಂಬ ಅಂದರೆ ದೊಡ್ಡ 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 ಟ್ರಕ್. ಅಂದರೆ ನಮ್ಮ ಗಾಡಿ ಯಾವ ಲೆಕ್ಕನೂ ಇರಲಿಲ್ಲ ಆ ಟ್ರಕ್ಕಿನ ಎದುರುಗಡೆ. ನಾವು ಟ್ರಾಫಿಕಲ್ಲಿ ನಿಂತುಕೊಂಡಿರುವಾಗ ಟ್ರಾಫಿಕ್ ಒಂದು ಕಡೆ ಚಾಲಾಯಿತು ಅನ್ಕೋತೀನಿ. ಮುಂದ್ಗಡೆ ಈಗ ಹಿಂದ್ಗಡೆ ಅವನು ಇದು ಗೂಡ್ಸ್ ಅವನು ಬಂದು ನಮ್ಮ ಗಾಡಿಗೆ ಡಿಕ್ಕಿ ಹೊಡೆದಾಗ ನಮ್ಮ ಗಾಡಿ ಒಂದು ಸರಿ ಮೇಲೆ ಹೋಗಿ ಕೆಳಗೆ ಬಂತು. ತುಂಬಾ ಅಂದರೆ ತುಂಬ ನಮಗೆ ಹೆದ್ರುಕೊಂಡ್ವಿ. ತುಂಬ ಒಳಗಡೆ ಜಂಪ್ ಆಗಿ ಗಾಡಿ ತುಂಬ ಹಿಂದ್ಗಡೆ ಡಿಕ್ಕಿ ಹತ್ರ ಫುಲ್ ಒಳಗಡೆ ಹೋಗಿದೆ. ಅಷ್ಟು ಇದು ಆಯಿತು. ನಾವು ಅವರು ಇಳಿದಾಗ ಅವನಂದ ನನಗೆ ಬ್ರೇಕ್ ತಾಗಲಿಲ್ಲ ಅಂತ. ನಿಜವಾಗ್ಲೂ ಅಂತೀನಿ, ಅಷ್ಟು ದೊಡ್ಡ ಗಾಡಿ ಹೋಗುವಾಗ, ಅಷ್ಟು ದೊಡ್ಡ ಗಾಡಿ ನಮಗೆ ಗುದ್ದುವಾಗ ನಾವು ಬದುಕಿದ್ದೇ ಹೆಚ್ಚು. ಅದು ಬದುಕಿ ಬಂದದ್ದು ನಾವು ಪುಣ್ಯವೇನೋ ಅನ್ಕೋತೀನಿ. ನಮ್ಮ ಪಯಣದಲ್ಲಿ ಆದ ಅನಾಹುತ ಇದು ದೊಡ್ಡ ಅನಾಹುತನೇ ಆಯಿತು. ತುಂಬ ಅಂದರೆ ತುಂಬ ಅಪ್ಸೆಟ್ ಆದೆವು ನಾವು. ಇಷ್ಟು ಖರ್ಚು ಮಾಡ್ಕೊಂಡು ಹೋಗೋದು ಒಂದು ಅಲ್ಲ, ನಾವು ದೇವರ ದಯದಿಂದ ನಾವು ಅಷ್ಟು ಖುಷಿಯಿಂದ ಹೋದ್ವಿ. ಆದರೆ ನಮ್ಮ ಸಾಯಿಬಾಬಾ ದೇವರು, ನಾನು ನಂಬಿದ ಗಣಪತಿ ದೇವರು, ನಾನು ನಂಬಿದ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ. ಇಲ್ಲಾಂದರೆ ನಾನು ಇವತ್ತು ನಿಮ್ಮ ಮುಂದೆ ಇದ್ದೀನಂದರೆ ನನ್ನ ದೇವರ ದಯದಿಂದ ಅಷ್ಟೇ. ಇಲ್ಲಾಂದರೆ ನಾನು ಎಲ್ಲಿ ಮಣ್ಣಲ್ಲಿ ಹೋಗ್ತಿದ್ದೀನೋ ಏನೋ ಗೊತ್ತಿರಲಿಲ್ಲ ನನಗೆ. ತುಂಬ ಅಂದರೆ ತುಂಬ ಬೇಜಾರಾಯಿತು ಮನಸ್ಸಿಗೆ. ತೋರಿಸ್ಕೊಡ್ಲಿಲ್ಲ ನಾನು ಯಾರ ಹತ್ರನೂ ಕೂಡ. ಯಾಕಂದರೆ ಕಷ್ಟಪಟ್ಟು ನಾನು ಹೋಗಿದ್ದೆ, ತುಂಬ ಅಂದರೆ ತುಂಬ ಕಷ್ಟಪಟ್ಟು ಹೋಗಿದ್ದೆ. ದುಡ್ಡು ಇದ್ದು ಹೋಗಿಲ್ಲ ನಾನು. ದುಡ್ಡು ಇದು ಮಾಡಿ ಕೂಡಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋದೆ. ಹೋಗುವಂಥ ಖುಷಿ ನಮಗೆ ತುಂಬ ಇತ್ತು. ತುಂಬ ಮನಸ್ಪೂರ್ವಕವಾಗಿ ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗ್ಬೇಕನ್ನುವ ಆಸೆಯಿಂದ ನಾವು ಹೋಗಿದ್ದು, ಅಲ್ಲದೆ ಬೇರೆ ಯಾವ ಉದ್ದೇಶ ಇಟ್ಕೊಂಡು ಹೋಗಿಲ್ಲ. ಆದರೆ ದೇವರು ನಮ್ಮನ್ನು ಉಳಿಸ್ಕೊಂಡು ಬಿಟ್ಟ. ಅದು ನಮ್ಮ ದೇವರು ಕೊಟ್ಟ ಉಡುಗೊರೆ ಅಂತ ನಾನು ಅನ್ಕೋತೀನಿ. ಯಾಕೆ ಕಣ್ಣೀರು ಬರುತ್ತೆ ಅಂದರೆ, ಒಮ್ಮೊಮ್ಮೆ ತುಂಬ ಬೇಜಾರಾಗಿರುತ್ತೆ ಈ ಟೈಮಲ್ಲಿ. ಯಾಕಂದರೆ ನಾವು ಇಲ್ಲಿ ವಾಪಸ್ ಬಂದಿದ್ವಿ. ಇವತ್ತು ನಾನು ನಿಮ್ಮ ಎದುರುಗಡೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನಗೆ ದೇವರು ಕೊಟ್ಟ ಭಿಕ್ಷೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ತುಂಬ ಅಂದರೆ ಅಷ್ಟು ದೊಡ್ಡ ಗಾಡಿಯ ಒಂದು ಡಿಕ್ಕಿ ಹೊಡೆಯುವಾಗ ಇಷ್ಟು ಚಿಕ್ಕ ಗಾಡಿ ಏನಾಗಿರ್ಬೋದು, ನೀವೇ ಇದು ಮಾಡಿ ವಿಡಿಯೋ ಮಾಡ್ಬೋದಿತ್ತು. ನನಗೆ ಆ ಟ್ರಾಫಿಕಲ್ಲಿ ಎಲ್ಲಿ ವಿಡಿಯೋ ಮಾಡೋದು, ಹೇಗೆ ಮಾಡೋದು, ಒಂದು ಗಾಡಿ ನಂಬರ್ ಕೂಡ ಆ ಡ್ರೈವರ್ ನೋಡಿಲ್ಲ. ಅಷ್ಟು ಆಯಿತು. ತುಂಬ ಬೇಜಾರು, ತುಂಬ ಅಪ್ಸೆಟ್ ಆಗಿದೆ. ನಾನು ಯಾರ ಹತ್ರನೂ ಇದು ಮಾಡಲಿಲ್ಲ. ಅಂದರೆ ಮನಸ್ಸಿಗೆ ಏನಾಯಿತು, ನಮ್ಮಿಂದ ಏನಾದರೂ ತಪ್ಪಾಗಿದಾ, ನಮ್ಮಿಂದ ಏನಾದರೂ ಇದಾಯಿತಾ, ಏನಾಗಿರ್ಬೋದು ಅಂತ ನಾನು ತುಂಬ ವ್ಯಥೆ ಪಟ್ಟಿದ್ದೀನಿ ಒಳಗಡೆ, ಮನಸ್ಸಿನೊಳಗಡೆ. ಆದರೂ ತೋರಿಸ್ಕೊಳ್ಳಿ, ನನ್ನ ದೇವರು, ನನ್ನ ದೇವರು, ನನ್ನ ಕುಲದೇವರು, ನನ್ನ ದೇವರು ನಂಬಿದವರಿಗೆ ಕೈ ಬಿಡಲ್ಲ ಅನ್ನೋದು ಒಂದು ಉಂಟಲ್ವ, ಅದು ಸತ್ಯವಾದ ಮಾತು. ಯಾವತ್ತೂ ನಂಬಿದವರಿಗೆ ದೇವರು ಕೈ ಬಿಡುವುದೇ ಇಲ್ಲ ಅನ್ನೋದೇ ಒಂದು ಮಾತು ಅಂತೀನಿ. ಇದು ಶನಿ ಮಂದಿರದಲ್ಲಿ ನಾವು ಮಕ್ಕಳಿಗೂ ಕೂಡ ಎಣ್ಣೆಯನ್ನು ಹಾಕಿದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಬಾಗಿಲು ಹಾಕಲ್ಲ, ಯಾವತ್ತೂ ಹಾಕಲ್ಲ, ಕುಲ್ಲಾನೇ ಇರುತ್ತೆ. ತುಂಬ ಚೆನ್ನಾಗಿ, ತುಂಬ ಖುಷಿಯಾಗಿ, ತುಂಬ ಎಂಜಾಯ್ ಆಗಿ ಮಾಡ್ಕೊಂಡು ಬಂದ್ವಿ ಶನಿ ಮಂದಿರದಲ್ಲಿ. ನೋಡಿ, ನಮ್ಮ ಯಜಮಾನರು ಕೂಡ ಎಣ್ಣೆ ಹಾಕಲಿಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಾನು ಹೋಗಿಲ್ಲ, ನಾನು ವೀಡಿಯೋ ಮಾಡ್ತೀನಿ, ನೀವು ಹೋಗಿ. ಮಕ್ಕಳು ಹಾಕಿದರೆ ನಾನು ಹಾಕಿದಾಗೇನೆ, ಮಕ್ಕಳು ನನ್ನ ಯಜಮಾನರು ಹಾಕಿದಾಗ ನಾನು ಹಾಕಿದಾಗೇ ಅಂತ ನಾನು ಅಂದ್ಕೊಂಡು ನನ್ನ ಮಕ್ಕಳನ್ನು ಮತ್ತು ನನ್ನ ಇಬ್ಬರನ್ನು ಬಿಟ್ಟೆ ನಾನು. ಯಾಕಂದರೆ ನನಗೆ ಮಕ್ಕಳದ್ದು ಮಾಡಿದ ಪುಣ್ಯ ನನಗೂ ಬರುತ್ತೆ, ನನ್ನ ಯಜಮಾನರು ಮಾಡಿದ್ದು ಪೂಜೆ ನನಗೂ ಫಲಿತಾಂಶ ಸಿಗುತ್ತೆ ಅನ್ನುವ ಕಾರಣದಿಂದ ಅವರನ್ನೇ ಬಿಟ್ಟೆ. ಚೆನ್ನಾಗಿ ಹಾಕಿ ಬನ್ನಿ ಅಂತ. ಈ ಥರ ನನ್ನ ಪಯಣದಲ್ಲಿ ಒಂದು ಆಯಿತು. ಆದರೂ ನಾನು ಬರುವಾಗ ನನ್ನ ಹಾರ್ಟನ್ನು ನನ್ನ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ. ದೇವರೇ, ಇನ್ನು ಯಾವ ಅನಾಹುತವನ್ನು ಮಾಡಬೇಡ, ನಾವು ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಸನ್ನಿಧಿಗೆ ಬಂದಿದ್ವಿ. ಅದನ್ನು ನಿನ್ನನ್ನು ನೋಡಬೇಕನ್ನುವ ಒಂದು ಆಸೆಯಿಂದ ಎಷ್ಟೋ 3-4 ವರ್ಷದಿಂದ ನನ್ನಿಂದ ಆಗಲೇ ಇಲ್ಲ. ಬರಬೇಕು ಅಂತ ನಾನು ತುಂಬ ಆಸೆಪಟ್ಟೆ, ಆಗಲಿಲ್ಲ.
ದುಡ್ಡು ಕೂಡಿಟ್ಟು ಬಂದೆ. ಅದಕ್ಕೋಸ್ಕರ ಆದರೂ ನಮ್ಮನ್ನು ಸೇಫ್ಟಿಯಾಗಿ ನಮ್ಮ ಇದಕ್ಕೆ ತಲುಪಿಸುವಂತ ನಾನು ಬೇಡ್ಕೊಂಡು ಬಂದೆ. ನಾನು ಎಲ್ಲರಿಗೂ ಹೆದರಿಕೆ ಆಗ್ತಿತ್ತು, ಎಲ್ಲರಿಗೂ ಭಯ ಆಗಿತ್ತು. ಒಂದು ಫ್ಯಾಮಿಲಿ ಅಲ್ಲ, ನಾವು ಒಂದಲ್ಲ 3 ಫ್ಯಾಮಿಲಿ ಹೋಗಿದ್ದೀವಿ, 4 ಫ್ಯಾಮಿಲಿ ಹೋಗಿದ್ದೀವಿ. 1 ಅಲ್ಲ 2 ಅಲ್ಲ 4 ಫ್ಯಾಮಿಲಿ ನಾವು ಒಟ್ಟಾಗಿ ಹೋಗಿದ್ದೀವಿ. ನೋಡಿ, ನನ್ನ ಮಕ್ಕಳು ಮತ್ತು ನನ್ನ ಯಜಮಾನರು ಬಂದರು ಎಣ್ಣೆ ಹಾಕಲಿಕ್ಕೆ. ಇದು ಈ ದೇವಸ್ಥಾನ ತುಂಬ ಫೇಮಸ್ ಆಗಿರುತ್ತೆ. ಸಿಂಗಾಪುರದಲ್ಲಿರೋದು ತುಂಬ ಫೇಮಸ್ ದೇವಸ್ಥಾನ ಇದು. ಶನೀಶ್ವರ ಶನಿ ಮಂದಿರ ಇದು ತುಂಬ ಫೇಮಸ್, ಅಂದರೆ ತುಂಬ ಫೇಮಸ್ ಇದು. ಈ ಮಂದಿರಕ್ಕೆ ಹೋಗ್ಬೇಕಂತ ತುಂಬ ಆಸೆನೂ ಇತ್ತು. ಹೋದ್ವಿ. ಮತ್ತು ಚೆನ್ನಾಗಿ ಬರುವಾಗ ಜರ್ನಿ ತುಂಬ ಚೆನ್ನಾಗಿ ಆಗಿತ್ತು. ಆದರೂ ಟ್ರಾಫಿಕ್ ತುಂಬ ಇತ್ತು, ಅದು ಪರವಾಗಿಲ್ಲ. ಹೋಗುವಾಗ ಆದ ಅನಾಹುತ, ಬರುವಾಗ ಆಗದೇ ಇರುವುದೇ ನನ್ನ ಪುಣ್ಯ ಅಂತ ಅನ್ಕೋತೀನಿ ನಾವು. ಯಾಕಂದರೆ ನನ್ನ ಗಂಡವಾಗಲಿ ನಾನು ಯಾರಿಗೂ ಕೇಡನ್ನು ಬಯಸಿಲ್ಲ. ಇಷ್ಟೊತ್ತು ಯಾವತ್ತೂ ಕೇಡು ಬಯಸಿಲ್ಲ ನಾನು ಮತ್ತು ನನ್ನ ಗಂಡ. ನಾನು ಮುಂಚೆಯಿಂದಲೂ ನಾನು ಯಾರಿಗೂ ಹಾಗೆ ಆಗಬೇಕು ಹೀಗೆ ಆಗಬೇಕಂತ ಕೇಡನ್ನು ಬಯಸಲ್ಲ. ಖಂಡಿತವಾಗ್ಲೂ ನಾನು ಬಯಸೇ ಇಲ್ಲ, ಬಯಸುವುದು ಇಲ್ಲ. ಎಲ್ಲರೂ ಒಳ್ಳೆಯವರಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದು ನಾವು. ಅದೇ ನಮ್ಮನ್ನು ಕಾಪಾಡಿಕೊಂಡು ಬಂದಿತನ್ನೋದು ನನ್ನ ನಂಬಿಕೆ. ಅದೇ ನಾನು ಮಾಡಿದ ಪುಣ್ಯ, ನನ್ನ ಗಂಡ ಮಾಡಿದ ಪುಣ್ಯವೇ ನನಗೆ ಇಲ್ಲಿ ತನಕ ನಾವು ಈಗ ಜೀವಂತವಾಗಿರುವ ಥರ ಮಾಡಿತು ನನ್ನ ದೇವರು ಅಂತ ನಾನು ಅನ್ಕೋತೀನಿ. ಇದು ನನ್ನ ಪಯಣದಲ್ಲಿ ಆದ ದೊಡ್ಡ ಅನಾಹುತನೇ ಅನ್ಕೋತೀನಿ. ನೋಡಿ, ನನ್ನ ಮಗ ಎಣ್ಣೆ ಹಾಕ್ತಿದ್ದಾನೆ. ನನ್ನ ಚಿಕ್ಕ ಮಗ ದೊಡ್ಡ ಮಗ ಇಬ್ಬರು ಎಣ್ಣೆ ಹಾಕ್ತಿದ್ದಾರೆ. ತುಂಬ ಖುಷಿಯಾಯಿತು, ತುಂಬ ಅಂದರೆ ತುಂಬ ಖುಷಿಯಾಯಿತು. ಮಕ್ಕಳನ್ನು ನೋಡಿ, ಮಗಂದು ಹರಕೆ ನಮ್ಮದು, ಚಿಕ್ಕ ಮಗಂದು ಹರಕೆ, ದೊಡ್ಡ ಮಗಂದಲ್ಲ ಚಿಕ್ಕ ಮಗಂದು, ದೊಡ್ಡ ಮಗಂದು ಹರಕೆ, ಚಿಕ್ಕ ಮಗಂದಲ್ಲ ಅದು. ಹಾಗೆ ಅಲ್ಲಿ ಎಲ್ಲ ಸುತ್ತಾಡಿ ನಾವು ಈಗ ನದಿ ಕೂಡ ಉಂಟು, ಅಲ್ಲಿ ನದಿ ನೋಡಿಕೊಂಡು ಅಲ್ಲಿ ದೊಡ್ಡ ನವಗ್ರಹ ಇದು ಉಂಟು, ಆದರೆ ಅದು ಕೂಡ ನೋಡಿದ್ವಿ. ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಬಂದೆ ನಾನು. ಶಿರಡಿ ದೇವಸ್ಥಾನದಲ್ಲೊಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತ ತುಂಬ ಬೇಜಾರಾಗಿತ್ತು. ಏನು ಮಾಡಲಿ, ನಮ್ಮ ರೂಲ್ಸ್ ಫಾಲೋ ಮಾಡಬೇಕು. ಯಾವತ್ತೂ ನಾವು ರೂಲ್ಸನ್ನು ನಾವು ಇದು ಮಾಡಬಾರ್ದು. ನಾವು ಮಾಡಿದರೂ ಕೂಡ ನಮಗೆ ಅದು ದೇವರು ಮೆಚ್ಚಲ್ಲ. ಏನೇ ಆಗಲಿ ನಾವು ರೂಲ್ಸ್ ಫಾಲೋ ಮಾಡಬೇಕು. ಇದರಲ್ಲಿ ಗಂಧ ತೆಗೆದುಕೊಂಡು ಹೋಗ್ತಾರೆ ಶನಿ ಮಂದಿರದಲ್ಲಿ, ಇದು ಗಂಧ ತೆಗೆದುಕೊಂಡು ಹೋಗ್ತಾರೆ ಇದರಲ್ಲಿ ನಮ್ಮ ನಾಮವನ್ನು. ಇಲ್ಲಿಂದ ನಾವು ಸೀದಾ ನಡ್ಕೊಂಡು ಹೋದ್ವಿ. ನಮ್ಮ ಅಕ್ಕನವರಿಗೆ ತುಂಬ ಸಾಕಿಡ್ದು ಹೋಗಿದೆ. ಮಾತ್ರ ನನ್ನ ಮಗ ಮುಂದುಗಡೆ ಹೋಗ್ತಾನೆ, ಕೈ ಬಿಟ್ಟೇ ಹೋಗೋದು. ಅಮ್ಮ ಬೇಕಾಗಿಲ್ಲ, ಅದೇ ನನ್ನ ತಂಗಿ ಮಕ್ಕಳು, ಅಕ್ಕನ ಮಗಳು, ತಂಗಿನ ಮಗಳು, ಹಾಗೆ ಭಾವ ಮೈದುನ ಎಲ್ಲ ಇದ್ದರು. ಇದು ಒಟ್ಟಿಗೆ ಹೋಗಿದ್ದು ನಾವು. ಇನ್ನೊಬ್ಬ ಅಕ್ಕ ಬರ್ತಾ ಇದ್ಲು, ಅವಳು ಬರಲಿಲ್ಲ. ಅವಳಿಗೆ ಏನೋ ಪ್ರಾಬ್ಲಮ್ಮಿಂದ ಬರಲಿಲ್ಲ ಅವಳು. ಹಾಗೆ ನಾವೇ ಹೋಗಿ ಬಂದ್ವಿ. ಹೋಗಿ ಬರುವಾಗ ರಾತ್ರಿ 3 ಗಂಟೆ ಆಯಿತು ನಮ್ಮದು ಜರ್ನಿ. ಇಲ್ಲಿ ಮನೆಗೆ ಬಂದು ಇದು ಮಾಡುವಾಗ ನಮಗೆ ಮಾರ್ನಿಂಗ್ 4 ಗಂಟೆ ಆಯಿತು ಮನೆಗೆ ಮುಟ್ಟುವಾಗ. ಆಗ ವಿಡಿಯೋ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ನಾನು, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು. ತುಂಬ ಅಂದರೆ ತುಂಬ. ಆದರೆ ನನಗೆ ಅಷ್ಟು ಟಯರ್ಡ್ ಆಗಲಿಲ್ಲ, ನಾನು ಅಂತೀನಿ. ನೋಡಿ, ಇದು ನವಗ್ರಹ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ನೋಡಿ ಖುಷಿಪಡಿ. ಎಲ್ಲರಿಗೂ ಹೋಗುವ ಭಾಗ್ಯ ಇರುವುದಿಲ್ಲ ಇದು. ನನಗೊಂದು ಯಾವತ್ತೋ ಒಂದು ಆಸೆ ಇತ್ತು, ಹೋಗಬೇಕು. ಯಾಕಂದರೆ ಒಂದು ಹರಕೆಯನ್ನು ನಾವು ಹಾಗೆಯೇ ಇಟ್ವಿ ಅಂದರೆ ಅದು ಆಗೋದೇ ಇಲ್ಲ, ನಮ್ಮ ಕೈಯಲ್ಲಿ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗೆ ಇದು ನನ್ನ ಒಂದು ಚಿಕ್ಕ ವಿಡಿಯೋ. ನಿಮಗೆ ಚಿಕ್ಕ ಅಂದರೆ ಸ್ವಲ್ಪ ದೊಡ್ಡದೇ ಇರ್ಬೋದು, ಬೇಜಾರು ಮಾಡ್ಕೋಬೇಡಿ. ಒಂದೇ ವಿಡಿಯೋದಲ್ಲಿ ತೋರಿಸುವಂತ ನಾನು ಇದು ಮಾಡ್ತೀನಿ. ಇನ್ನೂ ನನ್ನ ತಂಗಿಯವರಿರುವಾಗ ನಾವು ಏನೆಲ್ಲ ಮನೆಯಲ್ಲಿ ಎಂಜಾಯ್ ಮಾಡಿದ್ವಿ, ಹೇಗೆ ಇದ್ವಿ ಮನೆಯಲ್ಲಿ, ಹೇಗೇನೆಲ್ಲ ಅಡುಗೆ ಮಾಡಿದ್ವಿ, ಆ ರೀತಿದು ಒಂದು ವಿಡಿಯೋದಲ್ಲೇ ಹಾಕ್ತೀನಿ. ಹೆಚ್ಚಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಯಾಕಂದರೆ ವಿಡಿಯೋ ಮಾಡಲಿಕ್ಕೆ ನನಗೆ ಎಂಜಾಯೇ ಮುಖ್ಯ ಆಗಿತ್ತು. ವಿಡಿಯೋ ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ. ಅದಕ್ಕೋಸ್ಕರ ಇದು ನೋಡಿ, ನೀರಿದ್ದು ಚೆನ್ನಾಗಿದೆ ನೋಡಲಿಕ್ಕೆ. ತುಂಬ ಖುಷಿಯಾಯಿತು ನೋಡಲಿಕ್ಕೆ. ಅಂತೂ ತುಂಬ ಪಯಣ ಅಂತೂ ಸುಗಮವಾಗಿ ನಡೆಯಿತು. ಸ್ವಲ್ಪ ಮಧ್ಯದಲ್ಲಿ ಫಸ್ಟಲ್ಲಿ ಅನಾಹುತ ಆಯಿತು, ಆದರೂ ಸ್ವಲ್ಪ ಇದಾಯಿತು. ಆದರೂ ನಮಗೆ
ಎಂಡಲ್ಲಿ ತುಂಬ ಖುಷಿಯನ್ನೇ ಕೊಡ್ತು. ಅಲ್ಲಿಂದ ನಮ್ಮ ಜರ್ನಿ ನಮ್ಮ ಮನೆ ಕಡೆಗೆ ಹೊರಟ್ವಿ. ನಮ್ಮ ಈ ಚಿಕ್ಕ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರೂ ದೇವರಿಗೆ ಒಳ್ಳೇದು ಮಾಡಲಿ. ಶಿರಡಿ ಸಾಯಿಬಾಬಾ ಹಾಗೂ ಸಿದ್ದಾಪುರದ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಯಶಸ್ಸನ್ನು ತರಲಿ ಅಂತ ನಾನು ನಿಮ್ಮ ಪರವಾಗಿ ನಾನು ಇದು ಮಾಡ್ತಾ ನನ್ನ ಈ ಚಿಕ್ಕ ವಿಡಿಯೋವನ್ನು ನಾನು ಎಂಡು ಮಾಡುವ ಸಮಯ ಬಂದಿದೆ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.